ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸುರೇಖಾ ಶೆಟ್ಟಿ. ರಷ್ಯಾ ಉಕ್ರೇನ್ ಯುದ್ಧ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 18 ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿದ್ದು ಅವರ ಕುಟುಂಬಗಳಿಗೆ ದಕ್ಷಿಣ ಕನ್ನಡ ಲೋಕಸಭಾ ಸಂಸದ ನಳಿನ್ ಕುಮಾರ್ ಕಟೀಲ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ 18 ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿದ್ದಾರೆ. ಸರ್ಕಾರ ವಿದ್ಯಾರ್ಥಿಗಳು ಹಾಗೂ ಕುಟುಂಬಸ್ಥರ ಜೊತೆ ನಿರಂತರ ಸಂಪರ್ಕದಲ್ಲಿದೆ. ಕೇಂದ್ರ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳನ್ನ ಸ್ವದೇಶಕ್ಕೆ ಕರೆತರುವ ಪ್ರಯತ್ನ ನಡೆಸ್ತಾ ಇದೆ. ಈಗಾಗಲೇ 4 ಕೇಂದ್ರ ಮಂತ್ರಿಗಳನ್ನ ಅಲ್ಲಿನ ನೆರೆಯ ರಾಷ್ಟ್ರಗಳಿಗೆ ಕಳುಹಿಸಿದೆ. ಈಗಾಗಲೇ ಮಂಗಳೂರು ನಗರ ಪಾಲಿಕೆಯ 4 ಕುಟುಂಬಗಳನ್ನ ಭೇಟಿ ಮಾಡಿ ಧೈರ್ಯ ತುಂಬಿದ್ದೇವೆ. ರಕ್ಷಣಾ ಕಾರ್ಯದ ಬಗ್ಗೆ ಕುಟುಂಬಸ್ಥರಿಗೆ ಸಮಾಧಾನವಿದೆ. ಆದಷ್ಟು ಬೇಗ ವಿದ್ಯಾರ್ಥಿಗಳನ್ನ ಕರೆತರುವ ಎಲ್ಲಾ ಪ್ರಯತ್ನ ನಡೆಸ್ತಾ ಇದ್ದೇವೆ. ಈಗಾಗಲೇ 2 ಫ್ಲೈಟ್ ಹತ್ತಿದ್ದಾರೆ. ಇನ್ನಿಬ್ರು ಏರ್ಪೋರ್ಟ್ಗೆ ಬಂದಿದ್ದು ಸ್ವದೇಶಕ್ಕೆ ಆದಷ್ಟು ಬೇಗ ಬಂದು ಸೇರ್ತಾರೆ ಅಂತ ಹೇಳಿದ್ರು. ಈ ಸಂದರ್ಭ ಪೋಷಕರು ತಮ್ಮ ಮಕ್ಕಳನ್ನ ನೆನೆದು ಭಾವುಕರಾದ ಸನ್ನಿವೇಶ ನಡೆಯಿತು. ಮಾಲ್ಟಾ వాడితే బుకారెస్ట్ ఫోన్ అనగా ಯುಕ್ರೇನ್ ಬಿಡ್ತಾರೆ ಅವ್ರ ಬಾರ್ಡರ್ ಎಂಟ್ರೈರ್ ಬಾರಿ ಭಂಗ ఉంది ತೋಡೆ ಒಂದು 6 ಜನ ಐಟು 3 ಜನ ಕೇರಳದ 2 ಜನ ಕರ್ನಾಟಕದ ಐಟು ಕುಡ್ಲದ ಬಾರ್ಡರ್ ಒಂದು 3 to 4 hours ಅಪ್ಪ ಓ ಮೋಲ್ ಇಡೆ ಟ್ಯೂಷನ್ ಬಂತಲ್ಲ ಸುಧೀರ್ ನಡಿ ಸುಧೀರ್ ಮೆಸೇಜ್ ಮಾಡಿದ್ದಾರೆ 60 ಮೆಂಬರ್ಸ್ ಓರಿದ್ದಾರೆ ಬೋರ್ಡನ್ ಸೈರನ್ಪುರ್ ಅಂಡ್ ಪ್ರಾಬ್ಲಮ್ ಅಂಡ್ ಮತ್ತೆ ಮೊಬೈಲ್ ಸ್ವಿಚ್ ಆಫ್ ಆಗ್ತಿದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸರಿತೆ ಅಪ್ಲಿಟ್ ಮಾಡೋದು ಒಂದೊಂದು ಇಷ್ಟಪಟ್ಟೆ ಹೋಗಿದ್ದು ಎಲ್ಲ ಬಿಟ್ಟು ಹೋದ್ವಿ. ಅಟ್ಲೀಸ್ಟ್ ಒಂದು 3rd ಇಯರ್ ಆಯಿತು, 4th ಇಯರಿಗೆ ಹೋಗಬೇಕಿತ್ತು. ಅಟ್ಲೀಸ್ಟ್ ಇನ್ನಾದರೂ ಹೆಲ್ಪ್ ಆದರೆ ಇಲ್ಲೇ ಮಾಡ್ಬೋದು ಮೆಡಿಸಿನ್. ಫ್ಯೂಚರ್ ಇಂಜಿನಿಯರ್ ಎಕ್ಸಾಂಪಲ್ ಆಲ್ರೆಡಿ ಲೀಗಲ್ ಆಲ್ರೆಡಿ ಅಪ್ಪ ಅವ್ರು ಮಾಡ್ತಿಲ್ಲ ಮೂರಿಂದ ಎಕ್ಸಾಂಪಲ್ ತೂದು ಅಂಡ್ ಹೆಲ್ಪ್ ಮಾಡ್ತಾರೆ ಸರ್ಕಾರ ಆ ಲೆವೆಲ್ ಲೀಗಲ್ ಸೆಟಲ್ಮೆಂಟ್ ಇಷ್ಟು ಒಂದು ಹೆಲ್ಪ್ ಮಾಡ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ. ಈಗ ಎರಡನೇದು 4 ನಿಮಿಷಗಳಿಂದ ಅದಕ್ಕೆ ರಿಪೀಟ್ ಮಾಡಿದ್ದಾರೆ. ಸ್ಟೇಟಿಂದು ನೋಡಲ್ ಆಫೀಸರ್ ಎಲ್ಲ ಆಗಿದೆ. ಎಲ್ಲ ಕಡೆ ನಮ್ಮಲ್ಲೂ ವಾರ್ ರೂಮಲ್ಲಿ ತೆಗೆದಿದ್ದೇವೆ. ನಾವು ಸ್ಟೇಟ್ ಆರ್ಡರ್ ಮಾಡಿದ್ದೀವಿ, ಇದು ಮಾಡಿದ್ರೆ ಲಿಂಕಲ್ಲಿದ್ದೇವೆ. ಅವ್ರದ್ದು ಲಿಂಕಲ್ಲಿ ಆಫೀಸರ್ಸ್ ನೋಡ್ತಾ ಇದ್ದೀವಿ. ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹೇಳಿ, ಬಂದ ಮೇಲೆ ಮತ್ತೆ ನಾವು ನಮ್ಮ ರಾಜ್ಯದ 10 ಯುವಕರು ವಿದ್ಯಾಭ್ಯಾಸಕ್ಕಾಗಿ ಉಕ್ರೇನ್ನಲ್ಲಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನನ್ನ ಲೋಕಸಭಾ ಕ್ಷೇತ್ರದ 18 ಜನ ಉಕ್ರೇನ್ನಲ್ಲಿದ್ದಾರೆ. ಸರ್ಕಾರದ ಅಂಕಿಅಂಶ ಪ್ರಕಾರ ಅಲ್ಲಿ ಅವರು ಭಾರತಕ್ಕೆ ಬರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರೆಲ್ಲರ ಮನೆಯವರ ಜೊತೆ ಮತ್ತು ಆ ವಿದ್ಯಾರ್ಥಿಗಳ ಜೊತೆ ನಾವು ನಿರಂತರ ಸಂಪರ್ಕದಲ್ಲಿದ್ದೇವೆ. ವಿಶೇಷವಾಗಿ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ ಕಾಮತ್ ಅವರು ನಿನ್ನೆ ಹಿಂದೆ ಅವರೆಲ್ಲರ ಸಂಪರ್ಕ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವೆಲ್ಲ ಸಂಪರ್ಕದಲ್ಲಿದ್ದೇವೆ. ಕೇಂದ್ರ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ತಂಡದ ರಚನೆಯನ್ನು ಮಾಡಿ ಈ ಎಲ್ಲ ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡಬೇಕು, ಕರ್ಕೊಂಡು ಬರಬೇಕು ಅನ್ನತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗ್ತಾಯಿದೆ. ಈಗಾಗಲೇ 4 ಮಂತ್ರಿಗಳನ್ನು ಅದಕ್ಕೆ ಡಿಪ್ಯೂಟ್ ಮಾಡಿದ್ದಾರೆ. ಅವರು ತಮ್ಮೆಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ನಿನ್ನೆ ಕೆಲವೊಂದು ವಿದ್ಯಾರ್ಥಿಗಳು ರಾಜ್ಯದವರು ಬಂದಿದ್ದಾರೆ. ಕೇರಳ ರಾಜ್ಯದವರು, ಕರ್ನಾಟಕದವರು ಕೆಲವರು ಈಗಾಗಲೇ ಬಂದಿದ್ದಾರೆ. ಈ 18 ಜನರ ವಿಳಾಸವನ್ನು ನಾವು ತೊಗೊಂಡಿದ್ದೇವೆ. ಈಗಾಗಲೇ ಕೆಲವರು ಫ್ಲೈಟ್ ಹತ್ತಿದ್ದಾರೆ, ಕೆಲವರು ಏರ್ಪೋರ್ಟ್ಗಳಲ್ಲಿದ್ದಾರೆ, ಕೆಲವರು ಇನ್ನೂ ಬಂಕರಲ್ಲಿದ್ದಾರೆ. ಹಾಗಾಗಿ ಅವ್ರ ಮನೆಗಳಿಗೆ ಹೋಗಬೇಕು, ಅವ್ರಿಗೆ ಆತ್ಮವಿಶ್ವಾಸವನ್ನು ತುಂಬಬೇಕು ಅಂಥೇಳಿ ನಾವು ಪಾರ್ಟಿ ಕಡೆಯಿಂದ ಒಂದು ವಾರ್ ರೂಮ್ ತೆಗೆದಿದ್ದೇವೆ ರಾಜ್ಯದಲ್ಲಿ. ಅಲ್ಲಿ ವರದಿಗಳನ್ನು ತೊಗೊಂಡು ಮಾಡ್ತಾಯಿದ್ದೇವೆ. ನೋಡಿ, ರಾಜ್ಯದಲ್ಲಿ ನೋಡಲ್ ಆಫೀಸರ್ ಇದ್ದಾರೆ, ಕೇಂದ್ರದಲ್ಲಿಯೂ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳ ತಂಡ ಇದೆ, ನಮ್ಮ ಮಂತ್ರಿಗಳಿದ್ದಾರೆ. ಈಗಾಗಲೇ ನಾವೆಲ್ಲರ ಕಡೆ ಮಾತುಕತೆ ಮಾಡಿದ್ದೇವೆ. ಈಗಾಗಲೇ 2 ಜನ ವಿಮಾನಕ್ಕೆ ಹತ್ತಿದ್ದಾರೆ, ಇನ್ನೊಂದಿಬ್ಬರು ಏರ್ಪೋರ್ಟ್ನ ಹತ್ತಿರ ಇದ್ದಾರೆ. ಎಲ್ಲ ಸಂಪರ್ಕದಲ್ಲಿದ್ದಾರೆ. ಇನ್ನೊಂದು ವಾರದ ಒಳಗೆ ಅವರನ್ನೆಲ್ಲ ತರುವಂಥ ಪ್ರಯತ್ನಗಳು ಆಗ್ತಾಯಿದ್ದಾವೆ.
ನಿರಂತರ ಸಂಪರ್ಕ ಅಧಿಕಾರಿಗಳ ಜೊತೆ ಮತ್ತು ಮಂತ್ರಿಗಳ ಜೊತೆ ನಾನು ಇಟ್ಕೊಂಡಿದ್ದೆ. ಈಗ ನಿನ್ನೆ ನವೀನ್ ಇದಾದ ಕೂಡಲೇ ಅಲ್ಲಿಗೆ ಉದಾಸಿ ಅವರು ಹೋಗಿದ್ದಾರೆ. ಉದಾಸಿ ಅವರು ಹೋಗಿ ಅಲ್ಲಿ ಮನೆಯವರ ಬೇಡಿಕೆ ಇದೆ, ಮೃತದೇಹವನ್ನು ತರಬೇಕು. ತಕ್ಷಣ ನಾನು ಪ್ರಹ್ಲಾದ್ ಜೋಶಿಗೆ ಮಾತಾಡಿದ್ದೇನೆ, ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದೇನೆ, ಜೈಶಂಕರ್ ಅವರಿಗೆ ಮಾತಾಡಿದ್ದೇವೆ. ತರುವಂಥ ಎಲ್ಲ ಪ್ರಯತ್ನಗಳಾಗ್ತಾ ಇದ್ದಾವೆ. ನಮ್ಮೆಲ್ಲ ಆ ಭಾಗದ ಮಂತ್ರಿಗಳಿಗೆ, ಉಸ್ತುವಾರಿ ಸಚಿವರುಗಳಿಗೆ, ಶಾಸಕರುಗಳಿಗೆ ನಾವು ಹೇಳಿದ್ದೇವೆ, ತತ್ಕ್ಷಣ ಎಲ್ಲರ ಮನೆಗಳಿಗೂ ಹೋಗಬೇಕು, ಅವರ ಸಂಪರ್ಕ ನಿರಂತರ ಇಟ್ಕೋಬೇಕು ಮತ್ತು ಕೇಂದ್ರದ ಜೊತೆ ಮತ್ತು ರಾಜ್ಯದ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಅವ್ರಿಗೆ ಏನೆಲ್ಲ ಸಹಕಾರ ಕೊಡಬೇಕು ಎಲ್ಲವನ್ನು ಕೊಡಬೇಕು ಅಂತ ಹೇಳುವಂಥ ಪಾರ್ಟಿ ಕಡೆಯಿಂದ ಸೂಚನೆ ಕೊಟ್ಟರು.